ಮಂಗಳೂರಿನ ಅಶೋಕನಗರದಲ್ಲಿರುವ ಕರ್ನಾಟಕ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಎಸ್ಸಿಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಆಶ್ರಯದಲ್ಲಿ ಕೋವಿಡ್ ಜಾಗೃತಿ ರ್ಯಾಲಿ ನಡೆಯಿತು. ಮಂಗಳೂರಿನ ಅಶೋಕನಗರದಲ್ಲಿರುವ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದ ಎಸ್ಸಿಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಆಶ್ರಯದಲ್ಲಿ ಕೋವಿಡ್ ಜಾಗೃತಿ ರ್ಯಾಲಿಗೆ ಚಾಲನೆ ಸಿಕ್ಕಿತು. ಇನ್ನು ರ್ಯಾಲಿಯನ್ನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಯುಕೆ ಖಲೀದ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕೋವಿಡ್ ಬಗ್ಗೆ ಇನ್ನಷ್ಟು ಜಾಗೃತಿ ರ್ಯಾಲಿ ನಡೆಯಬೇಕು, ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿದರು. Okay. We were confused by the statements, by the treatment, and it was a very panic situation in 2020. And later, the researchers and the experience has made us fear-free. And when we were thinking that the corona has gone, we are stuck with another wave of corona which is affecting the human lives. We are not able to take another lockdown. So the awareness is the only solution. ಎಸ್ಸಿಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಲುಲಿಟಾ ಎಸ್ಎಂ ಡಿಸೋಜಾ ಅವರು ಮಾತನಾಡಿ, ಕೋವಿಡ್ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದರು. NSS unit of the college and the NSS program coordinator Mr. Anil Kumar who has taken initiative with the faculty and the students of the college to organize this rally on COVID awareness. Definitely it is the need of the hour and we should not let our guard down and take utmost precautions to prevent the spread of this pandemic. So hereby I congratulate the staff and the students for taking up this initiative. ಕಾರ್ಯಕ್ರಮವನ್ನು ಉಪನ್ಯಾಸಕ ಡೆನ್ಸಿಲ್ ಡಿಸೋಜಾ ನಿರೂಪಿಸಿದರು. ಈ ವೇಳೆ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಅನಿಲ್ ಕುಮಾರ್, ಉಪನ್ಯಾಸಕರಾದ ಅಶ್ವಿನಿ, ರೋಹನ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇನ್ನು ಅಶೋಕನಗರದಲ್ಲಿರುವ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮುಂಭಾಗದಿಂದ ಚಿಲಿಂಬಿ ಮಾರ್ಗವಾಗಿ ತದಬಳಿಕ ರ್ಯಾಲಿಯು ಕಾಲೇಜಿಗೆ ಆಗಮಿಸಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.